ಚಿನ್ನ ಮತ್ತು ವಜ್ರಾಭರಣ ಮಾರಾಟ ಮಳಿಗೆಗಳ ಪೈಕಿ ಒಂದಾಗಿರುವ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಸಂಸ್ಥೆಯ ವತಿಯಿಂದ 7ನೇ ಆವೃತ್ತಿಯ ವಿಶ್ವ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಂಗಳೂರು ಕಂಕನಾಡಿ ಬೈಪಾಸ್ ರಸ್ತೆಯ ತನ್ನ ಶೋರೂಂನಲ್ಲಿ ಡಿಸೆಂಬರ್ 22ರವರೆಗೆ ಹಮ್ಮಿಕೊಂಡಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಚಿನ್ನ ಮತ್ತು ವಜ್ರಾಭರಣಗಳ ಮಾರಾಟ ಮಳಿಗೆಗಳ ಪೈಕಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಹೆಸರು ಜನರಿಗೆ ಚಿರಪರಿಚಿತ. ಗ್ರಾಹಕರಿಗೆ ಅತ್ಯದ್ಭುತ ಆಫರ್ಗಳನ್ನು ನೀಡುತ್ತಾ ಬಂದಿರುವ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಇದೀಗ ಮತ್ತೊಂದು ಅವಕಾಶವನ್ನ ಗ್ರಾಹಕರಿಗೆ ಒದಗಿಸಿದೆ. ನಗರದ ಕಂಕನಾಡಿ ಬೈಪಾಸ್ ರಸ್ತೆಯಲ್ಲಿರುವ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನಲ್ಲಿ 7ನೇ ಆವೃತ್ತಿಯ ವಿಶ್ವ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 7ರಿಂದ 22ರವರೆಗೆ ನಡೆಯುವ ವಿಶ್ವ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ವಿನಯ್ ಹೆಗ್ಡೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಅಪೂರ್ವ, ಅದ್ಭುತ ಮತ್ತು ಸುಂದರ ವಜ್ರಾಭರಣಗಳಿಗೆ ಸುಲ್ತಾನ್ ಖ್ಯಾತಿ ಪಡೆದಿದೆ. ಈಗಾಗಲೇ ಜನರ ಮನಗೆದ್ದ ಸಂಸ್ಥೆ ದೇಶದಾದ್ಯಂತ ಶಾಖೆಯನ್ನ ತೆರೆಯುವಂತಾಗಲಿ ಅಂತ ಶುಭ ಹಾರೈಸಿದರು. Today, when any lady buys a diamond, she is assured of the quality of the material. I thank you, Rolf, for bringing such a wonderful system here. So when the buyer buys, she is assured what he is going to buy. And I wish you all the best. You started from Udupi, now you have 7 shops, I understand, in Karnataka, 2 in Kerala. ಇದೇ ವೇಳೆ ಅವರು ಡೈಮಂಡ್ ಗ್ರೇಡಿಂಗ್ ಯಂತ್ರವನ್ನು ಅನಾವರಣಗೊಳಿಸಿದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಅವರು ಡೈಮಂಡ್ಸ್ನ ಪೋಲ್ಕಿ ಕಲೆಕ್ಷನ್ ಅನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಟೊಮೆಟೊ ಹೆಚ್ಚಿನ ಹೆಚ್ಚ పంట పోయి నీ పూరా లెత్తది ఎంచా నీకు రోగులు ಪ್ರಾರ್ಥನೆ ಆಡಲಿಕ್ಕೆ ಬರ್ತಿದಾರ ಅವೇನು ದೇವರ ಅಲ್ಲ ಅವನಿಗೆ ಎಡ್ಡೆ ಮಾಡ್ಕೊ ಈ ಹೆಚ್ಚಿನ ಪ್ರತಿಯೊಂದು ಜನಕ್ಕೂ ದೇವರ ಎಡ್ಡೆ ಒಳ್ಳೆಯದು ಶುಭ. ಮಿಸ್ಬಾ ವಿಮೆನ್ಸ್ ಕಾಲೇಜಿನ ಅಧ್ಯಕ್ಷ ಮುಮ್ತಾಜ್ ಅಲಿ, ವಿಶ್ವಾಸ್ ಬಾವಾ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕರಾದ ಅಬ್ದುಲ್ ರವೂಫ್ ಪುತ್ತಿಗೆ, ಶಾಲಿಮಾರ್ ಬಿಲ್ಡರ್ಸ್ನ ಅಬ್ದುಲ್ ರಹೀಂ, ಫಾತಿಮಾ ಟ್ರೇಡರ್ಸ್ನ ಆಡಳಿತ ಪಾಲುದಾರ ಅಹ್ಮದ್ ಶರೀಫ್, ಮುಕ್ಕಾ ಸೀ ಫುಡ್ಸ್ನ ನಿರ್ದೇಶಕ ಹಶೀರ್, ಇನ್ನರ್ ವೀಲ್ ಡಿಸ್ಟ್ರಿಕ್ಟ್ 218ನ ಮಾಜಿ ಚೇರ್ಮನ್ ಶಹೀನ್ ಕುನಿಲ್, ಎನ್ಎ ಮಾಡೆಲ್ ಸ್ಕೂಲ್ನ ಹಸೀನಾ ನೌಫಾಲ್, ಬೃಂದಾವನ ನ್ಯಾಚುರೋಪತಿಯ ಡಾ ಶಾರದಾ ಬಂಗೇರಾ, ಹಲೀಮಾ ಶಹೀನ್, ಶರೀನ್ ಫಾತಿಮಾ, ರೊಮ್ಯಾಂಟಿಕ್ನ ಮಾಲಕಿ ಫಿಲೋಮಿನಾ, ಸಾಮಾಜಿಕ ಕಾರ್ಯಕರ್ತೆ ಪೂರ್ಣಿಮಾ ಶೆಣೈ ಮುಖ್ಯ ಅತಿಥಿಗಳಾಗಿದ್ದು ವಿವಿಧ ದೇಶಗಳ ವಿನ್ಯಾಸದ ವಜ್ರಾಭರಣಗಳನ್ನು ಬಿಡುಗಡೆಗೊಳಿಸಿದರು. ಸುಲ್ತಾನ್ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕ ಡಾ ಟಿಎಂ ಅಬ್ದುಲ್ ರವೂಫ್ ರಾಡೋ ಸಂಸ್ಥೆಯ ನೂತನ ಕ್ಯಾಪ್ಟನ್ ಕುಕ್ ವಾಚ್ ಬಿಡುಗಡೆಗೊಳಿಸಿದರು. ಈ ವೇಳೆ ಸಂಸ್ಥೆಯ ಬ್ರಾಂಚ್ ಮ್ಯಾನೇಜರ್ ಅಬ್ದುಲ್ ಸತ್ತಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇಟಲಿ, ಫ್ರಾನ್ಸ್, ಟರ್ಕಿ, ಬೆಲ್ಜಿಯಂ, ಅಮೆರಿಕ, ಸಿಂಗಾಪುರ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಜ್ರ, ಸ್ಯಾಲಿಟೇರ್ ಸಂಗ್ರಹ ವಿಶೇಷ ಆಕರ್ಷಣೆಯಾಗಿರುತ್ತೆ. ವಜ್ರದ ನೆಕ್ಲೆಸ್ 55,000 ರೂಪಾಯಿಗಳಿಂದ, ವಜ್ರದ ಉಂಗುರ 6,000 ರೂಪಾಯಿಗಳಿಂದ, ಮೂಗುತಿ 2,000 ರೂಪಾಯಿಗಳಿಂದ ಲಭ್ಯವಿರುತ್ತೆ. ಪ್ರದರ್ಶನದ ಅವಧಿಯಲ್ಲಿ ಗ್ರಾಹಕರಿಗೆ ಪ್ರತಿ ಕ್ಯಾರೆಟ್ ವಜ್ರಕ್ಕೆ 7,000 ರೂಪಾಯಿ ರಿಯಾಯಿತಿ ಕೂಡ ಲಭಿಸಲಿದೆ.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.